ಎಲ್ಲ ವೀಕ್ಷಕರಿಗೂ ಆತ್ಮೀಯವಾದ ಸ್ವಾಗತ. ಸೂಲಿಕಲ್ಲಿನ ಮುರವ ಬ್ಯಾರಿ ಎನ್ನುವಂತಹ ಮುಸ್ಲಿಂ ವ್ಯಾಪಾರಿಯೊಬ್ಬರ ಮಗ ದುರಂತ ಅಂತ್ಯವನ್ನು ಕಂಡು ಯಾವ ರೀತಿ ದೈವತ್ವವನ್ನು ಪಡೆಯುತ್ತಾನೆ ಎನ್ನುವ ವಿಚಾರವನ್ನು ನಾನು ನಿಮಗೆ ಇವತ್ತಿನ ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇನೆ. ದಯವಿಟ್ಟು ಈ ವಿಡಿಯೋವನ್ನು ಕೊನೆ ತನಕ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ಸ್ ಮೂಲಕ ನಮಗೆ ತಿಳಿಸಿ. ಕಡಲ ಬದಿಯಲ್ಲಿ ಸಣ್ಣ ಅಂಗಡಿ ಇಟ್ಟು ವ್ಯಾಪಾರ ನಡೆಸುತ್ತಿದ್ದ ಮುರವ ಬ್ಯಾರಿ ಒಂದು ಬಾರಿ ಪ್ರಕೃತಿ ವಿಕೋಪಕ್ಕೆ ಸಿಲುಕಿ ಆ ವ್ಯಾಪಾರಿಯ ಅಂಗಡಿ ಸಮುದ್ರ ಪಾಲಾಗುತ್ತದೆ. ಕೊನೆಗೆ ಬದುಕಲು ಬೇರೆ ದಾರಿಯಿಲ್ಲದೆ ವ್ಯಾಪಾರಕ್ಕಾಗಿ ಮಕ್ಕಾ ಮತ್ತು ಮಲಯಕ್ಕೆ ಹೋಗುತ್ತಾನೆ. ಅಲ್ಲಿ ಅವನಿಗೆ ಜೈನ ಸಹೋದರರ ಪರಿಚಯವಾಗುತ್ತದೆ. ಆ ಜೈನ ಸಹೋದರರು ಯಾವುದೋ ಸಂಕಷ್ಟದಲ್ಲಿರುವ ವಿಚಾರ ತಿಳಿದು ಅವರ ಸಮಸ್ಯೆ ಏನೆಂದು ಕೇಳುತ್ತಾನೆ. ಆ ಸಹೋದರರಿಗೆ ಒಬ್ಬಳು ತಂಗಿ ಇರುತ್ತಾಳೆ. ಆಕೆಯ ಹೆಸರು ಮುತ್ತು. ಆಕೆಗೆ ಈ ಮೊದಲೇ 24 ಮದುವೆ ಮಾಡಿದ್ದರೂ ಸಹ ಮದುವೆಯಾದ ಮೊದಲನೇ ರಾತ್ರಿಗೆ ಆಕೆಯ ಗಂಡ ಮರಣ ಹೊಂದುತ್ತಾನೆ. ತಂಗಿಯ ಸಂಸಾರ ಉಳಿಸಿಕೊಳ್ಳಲಾಗದೆ ಆ ಸಹೋದರರು ದಿಕ್ಕು ತೋಚದಂತಾಗಿ ಚಿಂತೆಗೀಡಾಗಿರುತ್ತಾರೆ. ಆಗ ಮುರವ ಬ್ಯಾರಿ, ನಿಮ್ಮ ತಂಗಿಯನ್ನು ನನಗೆ ಮದುವೆ ಮಾಡಿಕೊಟ್ಟರೆ ಆ ಸಮಸ್ಯೆಯನ್ನು ತಾನು ಪರಿಹಾರ ಮಾಡುವುದಾಗಿ ಮಾತು ಕೊಡುತ್ತಾನೆ. ಇದಕ್ಕೆ ಒಪ್ಪಿಗೆ ಸೂಚಿಸಿದ ಆ ಸಹೋದರರು ಆಕೆಯನ್ನು ಮುರವ ಬ್ಯಾರಿಗೆ ಮದುವೆ ಮಾಡಿ ಕೊಡುತ್ತಾರೆ. ಮೆಕ್ಕಾಗೆ ಹೋಗಿ ಅಲ್ಲಾಹನನ್ನು ಪ್ರಾರ್ಥಿಸಿ ಆಕೆಗೆ ಫಾತುಮ್ಮ ಎನ್ನುವ ಹೆಸರಿಟ್ಟು ಮೊದಲ ರಾತ್ರಿಯ ಸಮಯ ಅಕ್ಕಿ ಹಿಟ್ಟಿನಲ್ಲಿ ತನ್ನನ್ನೇ ಹೋಲುವ ಪ್ರತಿರೂಪವನ್ನು ಮಾಡಿ ಅದನ್ನು ಆಕೆಯ ಬಳಿ ಮಲಗಿಸಿ ಆತ ಅಡಗಿ ಕುಳಿತುಕೊಳ್ಳುತ್ತಾನೆ. ನಡುರಾತ್ರಿಯ ಸಮಯ ಆಕೆಯ ಮೂಗಿನ ಬಲ ಹೊಳ್ಳೆಯಿಂದ ಬಿಳಿ ಬಣ್ಣದ ಸರ್ಪವೊಂದು ಹೊರಬಂದು ಆತನ ಪ್ರತಿರೂಪಕ್ಕೆ ಕಚ್ಚಲಾರಂಭಿಸುತ್ತದೆ. ಆಗ ಅಡಗಿ ಕುಳಿತಿದ್ದ ಮುರವ ಬ್ಯಾರಿ ತನ್ನಲ್ಲಿದ್ದ ಕತ್ತಿಯಿಂದ ಆ ಸರ್ಪವನ್ನು ಕಡಿದು ಕೊಲ್ಲುತ್ತಾನೆ. ಹೀಗೆ ತಮ್ಮ ಸಮಸ್ಯೆ ಪರಿಹಾರವಾದ ಮೇಲೆ ಆ ಸಹೋದರರು ತಮ್ಮ ತಂಗಿಯನ್ನು ಆತನ ಜೊತೆ ಸಂತೋಷದಿಂದಲೇ ಕಳುಹಿಸಿಕೊಡುತ್ತಾರೆ. ಆಕೆಗೆ ನವಮಾಸ ತುಂಬಿದಾಗ ಆಕೆಯ ಹೊಟ್ಟೆಯಲ್ಲಿದ್ದ ಮಗು ಬಂಗಾರದ ದುಂಬಿಯ ರೂಪ ತಳೆದು ಆಕೆಯ ಬಲ ಎದೆಸೀಲಿ ಹೊರಬರುತ್ತಾನೆ. ಮುರವ ಬ್ಯಾರಿ ತನ್ನ ಮಗನಿಗೆ ಮಕ್ಕಾಗೆ ಕರೆದುಕೊಂಡು ಹೋಗಿ ಬಪ್ಪಯ್ಯ ಎನ್ನುವ ಹೆಸರಿಡುತ್ತಾನೆ. ಬೆಳೆದು ದೊಡ್ಡವನಾದ ಬಪ್ಪಯ್ಯ ಒಂದು ದಿನ ಒಂದು ಶಾಂತಿಯ ಮರದಿಂದ ಹಡಗನ್ನು ತಯಾರಿಸಿ ತನ್ನ ತಂದೆ ತಾಯಿಗೆ ಗೌರವ ನೀಡಿ ಮನಸ್ಸಿನಲ್ಲೇ ಕಣ್ಣೀರು ಸುರಿಸುತ್ತಾ ತಂದೆ ತಾಯಿಯ ಕಾಲು ಹಿಡಿದು ಕಾಯಬಿಟ್ಟು ಮಾಯ ಸೇರುವ ಕಾಲ ಬಂದಿದೆ ಎಂದು ಅಂದುಕೊಳ್ಳುತ್ತಾ ತನ್ನ ಹಡಗನ್ನು ನೀರಿಗೆ ತಳ್ಳುತ್ತಾನೆ. ಹೀಗೆ ಆ ಹಡಗಿನ ಮೂಲಕ 7 ಕಡಲು ದಾಟಿ ಬಂದು ತುಳುನಾಡು ಸೇರುವ ಸಮಯ ಗಂಗಾದೇವಿಯು ಆತನನ್ನು ಹಡಗಿನ ಸಮೇತ ಮಾಯ ಮಾಡಿಬಿಡುತ್ತಾಳೆ. ಹೀಗೆ ಬಪ್ಪಯ್ಯ ಬಬ್ಬರಿಯ ದೈವವಾಗಿ ಗಂಗೆಯಿಂದ ಎದ್ದು ಬಂದು ಸೇಂದಿ ತೆಗೆಯುವ ವೈದ್ಯನೊಬ್ಬನ ಹಿಂದೆ ಹೋಗಿ ಆ ವೈದ್ಯನ ಜೀವನವನ್ನು ದಿನದಿಂದ ದಿನಕ್ಕೆ ಸುಧಾರಿಸಲಾರಂಭಿಸುತ್ತಾನೆ. ಹೀಗೆ ಆ ವೈದ್ಯನು ಈ ಹೊಸ ದೈವ ಬಬ್ಬರಿಯ ದೈವಕ್ಕೆ ದೈವಸ್ಥಾನವನ್ನು ಕಟ್ಟಿ ಪೂಜಿಸಲಾರಂಭಿಸುತ್ತಾನೆ. ನಂತರದ ದಿನಗಳಲ್ಲಿ ತುಳುನಾಡಿನ ಕಾರಣಿಕದ ಶಕ್ತಿಯಾಗಿ ಮೀನುಗಾರರ ಆರಾಧ್ಯ ದೈವವಾಗಿ ಬಬ್ಬರಿಯ ದೈವವು ತುಳುನಾಡಿನುದ್ದಕ್ಕೂ ಆರಾಧಿಸಲ್ಪಡುತ್ತಾನೆ. ಈ ಮಾಹಿತಿ ಇಷ್ಟವಾದಲ್ಲಿ ದಯವಿಟ್ಟು ಈ ವಿಡಿಯೋವನ್ನು ಲೈಕ್ ಮಾಡಿ. ಹೊಸತೊಂದು ಕಾರಣಿಕದ ದೈವದ ಬಗ್ಗೆ ಮುಂದಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸಿಕೊಡುತ್ತೇನೆ. ಎಲ್ಲ ವೀಕ್ಷಕರಿಗೂ ಧನ್ಯವಾದಗಳು.